ದೇಶದ ಪ್ರಸಿದ್ಧ ಸ್ವರ್ಣೋದ್ಯಮ ಸಂಸ್ಥೆ ಜಾಸ್ ಆಲ್ಕಾಸ್ ಇದರ CSR ಫಂಡ್ ವತಿಯಿಂದ ಉಡುಪಿಯ ಹಲವಾರು ಸಾಮಾಜಿಕ ಸೇವಾ ಸಂಸ್ಥೆಗಳಿಗೆ ಸಹಾಯಧನ ವಿತರಿಸಲಾಯಿತು. ಭಾರತದ ಹೆಸರಾಂತ ಸ್ವರ್ಣೋದ್ಯಮ ಸಂಸ್ಥೆ ಜಾಸ್ ಆಲ್ಕಾಸ್ ಜ್ಯುವೆಲ್ಲರಿಯ ಜಾಸ್ ಆಲ್ಕಾಸ್ ಫೌಂಡೇಶನ್ನ CSR ನಿಧಿಯಿಂದ ನೀಡಲಾಗುವ ಸಹಾಯಧನವನ್ನು ಉಡುಪಿ ಮಾರುತಿ ವಿತಕ ರಸ್ತೆಯಲ್ಲಿರುವ ಶೋರೂಮ್ನಲ್ಲಿ ನೀಡಲಾಯಿತು. ಉಡುಪಿ ಧರ್ಮಕ್ಷೇತ್ರದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಸ್ಟೀವನ್ ಫೆರ್ನಾಂಡಿಸ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಡುಪಿ ಮಟ್ಪಾಡಿ ಬ್ರಹ್ಮಾವರದಲ್ಲಿರುವ ಬಡ ಮಕ್ಕಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣವನ್ನು ನೀಡುವ ಸಂಸ್ಥೆ ವಿಜಯ ಸೇವಾ ಪ್ರತಿಷ್ಠಾನ ಇದರ ಟ್ರಸ್ಟಿ ಶ್ರೀ ಚಂದ್ರಶೇಖರ್ ಅವರಿಗೆ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿ, ಉದ್ಯಾವರ ಗುಡ್ಡೆಂಗಡಿಯಲ್ಲಿರುವ ವೃದ್ಧಾಶ್ರಮ ಸೇವೆ ಶಿಕ್ಷಣ ಮತ್ತು ಅಭಿವೃದ್ಧಿ ಸಂಸ್ಥೆ ಇವರಿಗೆ ಸೋಲಾರ್ ಖರೀದಿಗಾಗಿ ಸಂಸ್ಥೆಯ ವ್ಯವಸ್ಥಾಪಕರಾದ ಶ್ರೀಮತಿ ಸೀಮಾ ದೇವಾಡಿಗ ಇವರಿಗೆ 87,800 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಬಿಜು, ಮ್ಯಾನೇಜರ್ ರಾಜೇಶ್ ಎನ್ಆರ್, ಸಹಾಯಕ ಮ್ಯಾನೇಜರ್ ಅಭಿಲಾಷ್, ರತಿ, ಉಡುಪಿ ನಗರ ಠಾಣಾ ನಿರೀಕ್ಷಕರಾದ ಪ್ರಮೋದ್ ಉಪಸ್ಥಿತರಿದ್ದರು. ಆ ವ್ಯಾವಹಾರಿಕ ವರ್ಷದಲ್ಲಿ ಏನು ಲಾಭಾಂಶವನ್ನು ಗಳಿಸಿದೆಯೋ ಅದರ ಒಂದಷ್ಟು ಪಾಲನ್ನು ಸಮಾಜದಲ್ಲಿ ಹಿಂದುಳಿದಂತಹ ವರ್ಗಗಳೇನಿದೆಯೋ ಅಥವಾ ಸಮಾಜದಿಂದ ಹೊರದೂಡಲ್ಪಟ್ಟಂತಹ ವ್ಯಕ್ತಿಗಳೇನಿದ್ದಾರೆ ಅವರ ಪಾಲನೆ ಪೋಷಣೆಯನ್ನು ಮಾಡುವಂತಹ ಹಲವಾರು ಟ್ರಸ್ಟ್ಗಳು ಇಂದು ನಮ್ಮೂರಲ್ಲಿವೆ. ಈ ಟ್ರಸ್ಟ್ಗಳಿಗೆ ಅವರ ಅಗತ್ಯತೆ ಬೇಕಾಗುವಂತಹ ವಸ್ತು ಸೋಲಾರ್ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿದ್ದೀರಿ. ನನ್ನ ಸಂಸ್ಥೆಯ ಪರವಾಗಿ ನಾನು ಆಲ್ರೆಡಿ ನಿಮ್ಮೆಲ್ಲ ಸಿಬ್ಬಂದಿಗಳ ಮುಂದೆ ಮಾತಾಡಿದ್ದೇನೆ, ಇನ್ನು ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ನನ್ನ ಸಂಸ್ಥೆಯ ಕಡೆಯಿಂದ ಸಮಾಜದಲ್ಲಿ ನಿರ್ಗತಿಕರಿಗೆ ಏನಿದ್ದಾರೋ, ಕೈಲಾಗದಿದ್ದವ್ರು ಏನಿದ್ದಾರೋ, ಇಲ್ಲ ಕುಟುಂಬದಿಂದ ಯಾರು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೋ ಅವ್ರಿಗೆ ಏನಾದರೂ ಸಹಾಯ ಬೇಕಂದರೆ ನಮ್ಮ ಸಂಸ್ಥೆಯನ್ನು ಯಾವಾಗ ಬೇಕಾದರೂ 24 hours 365 ದಿನವೂ ಕೂಡ ಬಂದು ನಮ್ಮಲ್ಲಿ ಆಶ್ರಯವನ್ನು ಪಡೆಯಬಹುದು. ಒಳ್ಳೆ ಕೆಲಸ ಮಾಡಲಿಕ್ಕೆ ಅಥವಾ ಸೇವಾ ದಾನ ಧರ್ಮ ಮಾಡಬೇಕಿದ್ರೆ ನಮ್ಮ ಹತ್ರ ಐಶ್ವರ್ಯ ಸಂಪತ್ತು ಇರಬಹುದು, ಆದರೆ ಎಲ್ಲರೂ ಮುಂದೆ ಬರೋಲ್ಲ, ಅದು ನಿಜ. ಆ ಥರ ಮುಂದೆ ಬರಬೇಕಿದ್ರೆ 2 ಅಂಶ ನಮ್ಮಲ್ಲಿ ಇರಲೇಬೇಕು. ಅದು ಒಂದನೇದು ಒಳ್ಳೆ ಮನಸ್ಸು ಮತ್ತು ಮನುಷ್ಯತ್ವ. ಒಳ್ಳೆ ಮನಸ್ಸು ಯಾಕೆ ಬೇಕಂತ ಹೇಳ್ತೇನೆ, ನಾನು ಸೇವೆ ಮಾಡಬೇಕಿದ್ರೆ ಇದು ಸಮಯ ನೋಡ್ಬೋದು, ಕೆಲವು ನನಗೆ ಪುರ್ಸೋಕಿಲ್ಲ ಅಂತ ಹೇಳ್ಬೋದು, ಈಗ ಬೇಡ ಮತ್ತೊಮ್ಮೆ ನೋಡುವ, ಆ ಥರ ನೆಪ ಕೊಟ್ಟು ಮುಂದೂಡುವವರು ಜಾಸ್ತಿ ಇರುವಾಗ ಒಳ್ಳೆ ಮನಸ್ಸಿದ್ರೆ ಸಮಯ ನೋಡ್ಬೇಕಂತಿಲ್ಲ, ದಿನ ನೋಡ್ಬೇಕಂತಿಲ್ಲ, ಅದು ಒಳ್ಳೆ ಮನಸ್ಸು ಬೇಕು. ಮನುಷ್ಯತ್ವ ಈಗಿನ ಕಾಲದಲ್ಲಿ ಮನುಷ್ಯತ್ವ ಇದೆ, ಆದರೆ ಕೆಲವೊಮ್ಮೆ ವಾಟ್ಸಪ್ನ ಸ್ಟೇಟಸಲ್ಲಿ ಮಾತ್ರ ಉಳಿದಿದೆ ಅಂತ ನಮಗೆ ಅನಿಸ್ತದೆ. ಯಾಕೆಂದರೆ ಹೇಳ್ತೇವೆ ನಾವು, ಮಾತಾಡ್ತೇವೆ ನಾವು, ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕಂತ ಸ್ಟೇಟಸಲ್ಲಿ ಹಾಕ್ತೇವೆ. ಮುಂದೆ ಬಂದು ಮಾತನಾಡುವವರು ಧೈರ್ಯದಿಂದ ಮುನ್ನಡೆದು ಕಾರ್ಯದಲ್ಲಿ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಅನ್ನೋ ಅನಿಸ್ತಿದೆ. ಇಂಥ ಸಂದರ್ಭದಲ್ಲಿ ಜಾಸ್ ಆಲ್ಕಾಸ್ ಹಾಗೂ ಅವರ ಜೊತೆ ಸೇರಿ ಜಾಸ್ ಆಲ್ಕಾಸ್ನವರು ಸುಮಾರು 2-3 ಲಕ್ಷ ರೂಪಾಯಿಯ ಮೊತ್ತದ 3.5 ಲಕ್ಷ ರೂಪಾಯಿ ಮೊತ್ತದ ದೇಣಿಗೆಯನ್ನು ಇವತ್ತು ಆಶ್ರಮದವರಿಗೆ ಹಸ್ತಾಂತರ ಮಾಡಿ, ಈ ಸಂಸ್ಥೆಯು ಸುಮಾರು 14 ವರ್ಷ ಆಯ್ತು ಕಾಣಿಸಲ್ವ? ಅಲ್ಲ, ಇದು ಹಾಗಾಗಿ 14 ವರ್ಷ ಅಂತ ಹೇಳಿದರೆ ಮೇ 10 11
ಮೇ 10 ಅನ್ನೋದಕ್ಕೆ ಇದು ಉದ್ಘಾಟನೆ, ನನ್ನ ಮನೆ ಗೃಹ ಪ್ರವೇಶ, ಅದು ನನಗೆ ನೆನಪು, ವರ್ಷ ನೆನಪಿತ್ತು. ಹಾಗಿರುವಾಗ ನಮ್ಮ ಈ ಸಂಸ್ಥೆಗೆ ನಾನು ತುಂಬ ಹೃದಯದಲ್ಲಿ ನಾನು ಅಭಿನಂದಿಸ್ತೇನೆ. ಯಾಕಂತಂದರೆ ನಮ್ಮ ಇಂಥ ಆಶ್ರಮದವರಿಗೆ ಬಹಳಷ್ಟು ನೋಡಿ, ಈಗ ಅಥವಾ ಶ್ರೀಮಾದೇವ ಅಡಿಗರನ್ನು ನಾನು ನೋಡಿದ್ದೇನೆ, ಅಲ್ಲಿ ಅವರು ಬರುವಂಥ ಕಷ್ಟ ಅಂತ ಹೇಳಿದ್ರೆ, ಈಗ ನನ್ನ ಪಾಪ ಮುಗ್ಧರು ಇದ್ದಾರೆ, ಇವರಿಗಿಂತ ಕಡೆ ಅಲ್ಲಿ ಪಾಪ ಅಲ್ಲಿ ಬಿದ್ದುಕೊಂಡಿದ್ದಾರೆ. ಅವರನ್ನು ನೋಡಬೇಕು. ಅವರಿಗೆ ಏನಾದರೂ ಕಾಯಿಲೆ ಬಂದರೆ ಅಥವಾ ಏನಾದರೂ ತೊಂದರೆ ಆದರೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಕೆಲವರು ಓಡಿ ಹೋಗುವುದುಂಟು, ಕೆಲವರು ಆಸ್ಪತ್ರೆಗೆ ಹೋಗದವರು ಬರುವುದಿಲ್ಲ. ಆವಾಗ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಆಶ್ರಮದವರು ಮಾಡಬೇಕಾಗ್ತದೆ. ಅಂತಹ ಜೀವನದಲ್ಲಿ ಈಗ ನಮ್ಮ ಇಲ್ಲಿಯ ಮ್ಯಾನೇಜರ್ ಅವರನ್ನು ಹೇಳಿದರು, ನಾನು ಒಂದು ಆಶ್ರಮಕ್ಕೆ ಒಂದು ಏನಾದರೂ ಕೊಡಬೇಕೆ, ನಮ್ಮ ಫಂಡ್ CSR ಫಂಡಿಂದ ಕೊಡ್ತೇವೆ. ಹಾಗಿರುವ ತಮ್ಮ ಏನು ಯಾರು ಇದ್ದಾರೆ, ಬಹಳ ತೀರಾ ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ತೀರಾ ಕಷ್ಟದಲ್ಲಿರುವವರು, ಸಾಧಾರಣ ಮಟ್ಟಿಗೆ ಈಗ ಇರುವವರು ನಮ್ಮ ಹಿರಿಯ ನಾಗರಿಕರ ಕನಸಿನ ಮನೆ, ಅಂದರೆ ಹಿರಿಯರಿಗೆ ಮಾತ್ರ ಅವಕಾಶ. ಹಾಗೆ ಇನ್ನೊಬ್ಬರನ್ನು 50 ವರ್ಷ ಬದಲನ್ನು ಹಾಕಿದರು. ಯಾಕಂದರೆ ಅದು ಜಿಲ್ಲಾಧಿಕಾರಿ ಅವರು ಹೇಳಿಕೊಂಡು ಅಲ್ಲಿ ಹಾಕಿದ್ದಾರೆ. ಯಾಕಂದರೆ ಅವರದ್ದು ತೊಂದರೆ ನೋಡಿದರೆ 2 ಕಾಲಿಲ್ಲ. 20 ವರ್ಷದ ಹಿಂದೆ ಒಂದು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಒಂದು ಆಶ್ರಮ ಮಾಡುವ ಅಂತ ಹೇಳಿ ಹೊರಟ್ವಿ. ನಮ್ಮಲ್ಲಿ ಒಬ್ಬರು ಕುಮಾರಸ್ವಾಮಿ ಅಂತೇಳಿ, ಉದಯವಾಣಿ ಕುಮಾರಸ್ವಾಮಿ, ಮಟ್ಪಾಡಿ ಕುಮಾರಸ್ವಾಮಿ, ಉದಯವಾಣಿಯಲ್ಲಿ ಅವರು ಎಡಿಟರ್, ಅವರ ಒಂದು ಕನಸಿನ ಕೂಸು. ಅದರೊಟ್ಟಿಗೆ ನಮ್ಮ ಅಧ್ಯಕ್ಷರು, ಆ್ಯಕ್ಚುಲಿ ನಮ್ಮ ಅಧ್ಯಕ್ಷರು ಗಿರೀಶ್ ಚಂದ್ರಾಚಾರ್ಯ ಅಲ್ಲಿದ್ದಾರೆ. ಹಾಗೆ ಇನ್ನೊಬ್ಬರು ಟ್ರಸ್ಟಿ ವಿಶ್ವನಾಥ್ ಶೆಟ್ಟರು, ಮತ್ತು ನಮ್ಮ ಕೇರ್ ಟೇಕರ್ ಕಮ್ ಟ್ರಸ್ಟಿ ಜಯರಾಮ್ ನಾಯ್ಡು ಅವರಿದ್ದಾರೆ. ಎಲ್ಲ ಸೇರಿ ಸುಮಾರು 15 ಜನರ ಒಂದು ಟೀಮ್ ಇದೆ ನಮ್ಮದು. ನಾವೆಲ್ಲ ಒಟ್ಟಾಗಿ ಒಂದು ಬಾಡಿಗೆ ಮನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು, ಕೆಲವರು ಸಿಂಗಲ್ ಪೇರೆಂಟ್, ಕೆಲವರು ಅನಾಥ ಮಕ್ಕಳು, ಇನ್ನು ಕೆಲವರು ಫೈನಾನ್ಷಿಯಲಿ ಏನೂ ಇಲ್ಲದೇ ಇರುವಂಥವ್ರು, ಅವ್ರನ್ನ ಕರ್ಕೊಂಡು ಬಂದು ನಾವು ಫ್ರೀ ಫುಡ್ ಮತ್ತು ಫ್ರೀ ಎಜುಕೇಷನ್ ಇದು ಸ್ಕೂಲಲ್ಲಿ ಕೊಡ್ತಾರೆ. ಬಟ್ ಎಲ್ಲ ನಾವು ಅಕಾಮಡೇಷನ್ ಮತ್ತು ಫುಡ್ ಫ್ರೀ ಕೊಟ್ಟು, ಅವರಿಗೆ ಬಟ್ಟೆ ಕೊಟ್ಟು, ಸೋಪ್ ಕೊಟ್ಟು, ಪ್ರತಿಯೊಂದು ಖರ್ಚನ್ನು ನಾವೇ ನೋಡ್ಕೊಳ್ತೇವೆ. ಜೋಸ್ ಅಲುಕಾಸ್ ಕಳೆದ ಎಷ್ಟೋ ವರ್ಷಗಳಿಂದ ಚಿನ್ನಾಭರಣ ಇದರಲ್ಲಿ ವ್ಯವಹಾರದಲ್ಲಿ ಬಹಳ ಒಂದು ಒಳ್ಳೆಯ ಹೆಸರನ್ನು ಮಾಡಿಕೊಂಡು ಅದರೊಟ್ಟಿಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದಿದೆ. ಅದರಲ್ಲೂ ಸ್ಪೆಷಲಿ ಸಮಾಜ ಸೇವೆ ಯಾರು ಮಾಡ್ತಾರೋ ಅವರಿಗೆ ಸಹಾಯಧನ ಮಾಡುವುದಲ್ಲದೆ ಅವರ ಯಾರು ಅದನ್ನು ನೋಡಿಕೊಳ್ತಾರೋ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಇಲ್ಲಿ ಒಂದು ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ದೊಡ್ಡ ರಾಜ್ಯದ ಸರ್ಕಾರದ ವತಿಯಿಂದ ದೊಡ್ಡ ಪ್ರಶಸ್ತಿ ಕೊಡ್ತಾರೆ. ನಾವೆಲ್ಲ ದೊಡ್ಡ ದೊಡ್ಡ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ರಾಷ್ಟ್ರ ಪ್ರಶಸ್ತಿಗಳೆಲ್ಲ